ತುಳುನಾಡಿನ ಪಾರಂಪರಿಕ ಕೈಮಗ್ಗ ವೃತ್ತಿಗೆ ತುಳುನಾಡಿನ ಜನತೆಯು ಎಲ್ಲ ರೀತಿಯ ಸಹಕಾರ ಬೆಂಬಲ ಕೊಡಬೇಕು ಎಂದು ಎಬಿ ಶೆಟ್ಟಿ ದಂತವೈದ್ಯಕೀಯ ಕಾಲೇಜಿನ ಅಸೋಸಿಯೇಟ್ ಡೀನ್ ಡಾಕ್ಟರ್ ಅಮರಶ್ರೀ ಅಮರನಾಥ್ ಶೆಟ್ಟಿ ಹೇಳಿದರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯು ಕಿನ್ನಿಕೋಳಿ ನೇಕಾರ ಸೌಧದಲ್ಲಿ ಕದಿಕೆ ಟ್ರಸ್ಟ್ ಸಹಯೋಗದಲ್ಲಿ ಆಯೋಜಿಸಿದ ಕೈಮಗ್ಗದ ನೇಯ್ಗೆಯ ಹಿರಿಯ ಕುಶಲಕರ್ಮಿ ದೇವಕಿ ಶೆಟ್ಟಿಗಾರ್ ಅವರಿಗೆ ಚಾವಡಿ ತಮ್ಮನ ಗೌರವ ಸಮರ್ಪಿಸಿ ಅವರು ಮಾತನಾಡಿದರು. ರಾಜ್ಯದ ಹಾಗೂ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ಬೆಳೆದು ಬಂದ ನೇಯ್ಗೆ ವೃತ್ತಿಯ ಬಗ್ಗೆ ನಾವೆಲ್ಲ ಅಭಿಮಾನ ಪಟ್ಟುಕೊಳ್ಳುತ್ತೇವೆ. ಇದೇ ಸಂದರ್ಭದಲ್ಲಿ ನಮ್ಮದೇ ನೆಲದಲ್ಲಿ ಹುಟ್ಟಿ ಬೆಳೆದ ಒಂದು ಕಾಲದಲ್ಲಿ ಕುಲಕಸುಬಾಗಿದ್ದ ಕೈಮಗ್ಗ ನೇಯ್ಗೆಯವರಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ವರ್ಷದಲ್ಲಿ ಒಂದು ಬಾರಿಯಾದರೂ ತುಳುನಾಡಿನ ಸೀರೆ ಹಾಗೂ ಕೈಮಗ್ಗದ ಉತ್ಪನ್ನಗಳನ್ನು ಖರೀದಿಸಬೇಕೆಂದು ಅವರು ಆಶಯ ವ್ಯಕ್ತಪಡಿಸಿದರು. ವೆಸ್ಟರ್ನ್ ಕಲ್ಚರ್ ಜಾಸ್ತಿ ಆಗ್ತದೆ. ನಮ್ಮ ತುಳುತ ಮುಖಾಂತರ ನಮ್ಮ ತುಳುತ ಭಾಷೆಯನ್ನು ಒರಿಪಾವಡು ಆಂಡ್ ಭಾರಿ ಇಂಟ್ರೆಸ್ಟಿಂಗ್ ವಿಷಯದಾದ ಪಂಡ ಶಿಫಾನ್ ಸಾರಿ ಹೇಳಿದತ್ತೆ. ಗಾಯತ್ರಿ ರಾಜಮಾತ ರಾಜಸ್ಥಾನದ ಇಡೀಗೆ ಅಬ್ರಾಡ್ ಫ್ರಾನ್ಸ್ಗೆ ಹೋದಿಪ್ಪುನಾಗ ಆ ಶಿಫಾನ್ ಮೆಟೀರಿಯಲ್ ಖುಷಿ ಆಯ್ತು. ಆ ಶಿಫಾನ್ ಮೆಟೀರಿಯಲ್ ಆ ಊರ್ದ ಫುಲ್ಲು ಡ್ರೆಸ್ ಮಂತೊಂದಿರ್ತೀರು. ಆ ನವಿಂದಾದ ಮಂತೀರು ಆ ಶಿಫಾನ್ ಮೆಟೀರಿಯಲ್ನೇ ಮೀಟರ್ ವೈಸ್ 8 ಮೀಟರ್ 5 ಮೀಟರ್ ಅಂಚ 11 ಹೆಸರು ಮಂತೀರು. ಇನ್ನಿ ರಾಜಸ್ಥಾನ ಶಿಫಾನ್ ಸೀರೆಲಿಗೆ ಭಾರಿ ಫೇಮಸ್ ಇತ್ತೆ. ಅಕಲ್ದಾನಲ್ಲ ಪಾಡ್ನಾಗ ಹೆಚ್ಚಾದ ಶಿಫಾನ್ ಪ್ರಿಂಟ್ಸ್, ಫ್ಲೋರಲ್ ಪ್ರಿಂಟ್ಸ್ ಬಕಾಯಿಕ್ ಗೋಟಾ ಪಟ್ಟಿದ ವರ್ಕ್ ಆಂಡ್ ಅಕಲ್ನ ಬೇಸ್ದಾದ ಶಿಫಾನ್ ಈ ಮಾರ್ವಾಡಿ ನಕ್ಲೆ ಎಂತೂ ಎರಡ, ರಾಜಸ್ಥಾನ ನಕ್ಲೆ ಎಂತೂ ಎರಡ ಅಕುಲು ಶಿಫಾನ್ ಸೀರೆ ಪಾಡ್ದು ಐಕ್ ಬಾರ್ಡರ್ಡ್ ಗೋಟಾ ಪಟ್ಟಿ ಇದನ್ನ ಪ್ಯೂರ್ ಫ್ಲೋರಲ್ ಶಿಫಾನ್ ಸಿಲ್ಕ್ ಪಾಡ್ವೆ. ಅಂಚನೆ ಕಾಶ್ಮೀರದ ಕುಲು ಒಂದು ವೆಸ್ಟ್ ಬೆಂಗಾಲ್ ಇರೆಗ್ ವೆಸ್ಟ್ ಬೆಂಗಾಲ್ದ ಕಾಟನ್ ಆವಡು, ಮಟ್ಕಾ ಸಿಲ್ಕ್ ಆವಡು, ಮಶ್ರೂ ಸಿಲ್ಕ್ ಆವಡು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಹಿರಿಯ ಕೈಮಗ್ಗ ನೇಯ್ಗೆಯ ಕುಶಲಕರ್ಮಿ ದೇವಕಿ ಶೆಟ್ಟಿಗಾರ್ ಅವರು ತಾಳಿಪಾಡಿ ನೇಕಾರರ ಸೇವಾ ಸಂಘ ಹಾಗೂ ಕದಿಕೆ ಟ್ರಸ್ಟ್ ಅವರ ಕಾರಣದಿಂದಾಗಿ ನಾನು ಮತ್ತೆ ನನ್ನ ಮೂಲ ವೃತ್ತಿಯಲ್ಲಿ ತೊಡಗಿಸಿಕೊಳ್ಳಲು ಸಾಧ್ಯವಾಯಿತು. ನನಗೆ ಸಿಕ್ಕಿದ ಗೌರವವು ಈ ಎರಡೂ ಸಂಸ್ಥೆಗಳಿಗೆ ಅರ್ಪಿಸುತ್ತೇನೆ ಎಂದರು. ಈ ನೇಕಾರಿಕೆ ಉರಿಯೋಡಾಟ ಇರ್ನ ಸಲಹೆ ಒಂಜಿ ಸಾರಿ ಮಾಡ್ತಾರೆ ಆಗಿ ಮೆಟ್ಟಿದ ಕೈ ಮೆಟ್ಟಿದ ಸಾರಿ ಮಾಡ್ತಾರೆ ಇದಕ್ಕೆ ಒಟ್ಟಿಗೆ ಏತ್ ನಿದ್ರಬಹುದು ವಾರದ ರಡ್ಡು ಸೀರೆ ಮತ್ತು 500 ಮೀಟರ್. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ತಾರನಾಥ್ ಗಟ್ಟಿ ಕಾಪಿಕಾಡ್ ಅವರು ಮಾತನಾಡಿ, ತುಳು ಬದುಕಿನ ವಿಶಾಲವಾದ ವ್ಯಾಪ್ತಿಯೊಳಗಡೆ ಅನೇಕ ಕುಲಕಸುಬು ಹಾಗೂ ಕುಶಲಕರ್ಮಿಗಳ ಸೇವೆ ತುಳುನಾಡಿಗೆ ಸಂದಿವೆ. ಈ ಹಿನ್ನೆಲೆಯಲ್ಲಿ ಕೈಮಗ್ಗ ನೇಯ್ಗೆಯಲ್ಲಿ ತೊಡಗಿಸಿಕೊಂಡ ಹಿರಿಯರನ್ನು ಪ್ರೋತ್ಸಾಹಿಸುವ ಸಲುವಾಗಿ ಅಕಾಡೆಮಿ ವತಿಯಿಂದ ಚಾವಡಿ ತಮ್ಮನದ ಗೌರವ ನೀಡಲಾಯಿತು ಎಂದರು. ಈ ಸಂಘಟನೆ ಇತ್ತೆ ಪಕ್ಕನೆ ಬೇಲೆ ಬಂದು ದೇವಕ್ಕೆ ಸಿಟ್ಟಿಗಾರ 5 ವರ್ಷದಿಂದ ನನ್ನ ಪಕ್ಕ ಪರಿಚಯ ನಮ್ಮ ತಕ್ಕಲ ಈ ಸನ್ಮಾನ ಪತ್ರಿಕೆಗಳ ಇವನ್ಗೆ ಪಕ್ಕದ ವಿಷಯ ನಿಖಿಲ ಮನೋನಾಡು ಚಾವಡಿ ತಮ್ಮನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಪಲ್ಲೆಕರಿ ತುಳು ಬದುಕು ಬೇರೆ ಬೇರೆ ರೀತಿ ಕೊಡುಗೆ ಕೊಡಲಾಗಲಿದೆ. ಈಗ ಅಕಾಡೆಮಿದ ಭವನದ ಹೊರಗಡೆ ಸನ್ಮಾನ ಅಂತ ತುಂಬ ಮಾತ ಇಂಕಲಿತ್ತ ಏನದಾದ ಅಂತ ಬಂದ ಈ ಅರ ಸಾಧಕಿರುವ ಊರು ಉಳ್ಳೇದು ಆ ಊರು ಸನ್ಮಾನ ಅಕಲ್ನ ಬಂದು ಬೆಳಗ ಆ ಇಷ್ಟೇರು
ಅತ್ತಂಡಕ್ಕಿನ ಕುಟುಂಬ ಮಿತ್ರರನ್ನ ನಡುಟು ಮಲ್ಲ ಸಾರಗಟ್ಟಲೆ ಜನ ಸೇರಿದ ಸಭೆ ಅಲ್ಲ ಒಂದೇ ಸಭೆ ನಡುಟ ಅಲ್ಲ ಭಾರಿ ಆತ್ಮೀಯವಾದ ಅವು ನಡಪು ದೈವಿಕ ದೇವಕಿ ಅಕ್ಕ ನಮ್ಮ ಇಲ್ಲಿ ಸನ್ಮಾನ ಬರ್ತದ್ದು ಅದನ್ನ ಒಟ್ಟಿಗೆ ಕಲಿಯುವಂತ ಪೂರ ಅದನ್ನ ಮಾತು ಉಳ್ಳಿ ಸೇರುವಂತೆ ನೆಡ್ದು ಮಲ್ಲ ಆತ್ಮ ಪ್ರತಿ ಒಂದು ಸನ್ಮಾನದ ಕೈತಲ್ಕೊಳ್ತೇವೆ ಎಂಗಳ ಭವನ ಬರ್ತಾರ ಎಂಗಳ ಅಲ್ಪ ಏಪಲ ಬರ್ಕೊಂಡು ಒಂದು ಜಾತಿ ಪ್ರೇಕ್ಷಕರು ಅಕ್ಲು ಬರ್ತಾರೆ ಅಂತಂದ್ರೆ ಬೇರೆ ನಮ್ಮ ಇದು ಅಕ್ಕಲ್ಲ ಮಿಕಲಿ ಬೋಡ ಏನಾಗಿತ್ತನ ಇವತ್ತೆಲ್ಲ ಸಮಾರಂಭದಲ್ಲಿ ಅಭಿನಂದನಾ ಭಾಷಣ ಮಾಡಿದ ಕದಿಕೆ ಟ್ರಸ್ಟ್ನ ಅಧ್ಯಕ್ಷೆ ಮಮತಾ ರೈ ಮಾತನಾಡಿ 2018ರಲ್ಲಿ ಕದಿಕೆ ಟ್ರಸ್ಟ್ ವತಿಯಿಂದ ಪಾರಂಪರಿಕ ಕೈಮಗ್ಗವನ್ನು ಪುನರುಜ್ಜೀವನಗೊಳಿಸುವ ಕೆಲಸವನ್ನು ಮಾಡಿಕೊಂಡು ಬರಲಾಯಿತು. ಇವತ್ತು ದೇವಕಿ ಶೆಟ್ಟಿಗಾರ್ ಅವರಂತಹ ಹಿರಿಯರು ಈ ವೃತ್ತಿಯಲ್ಲಿ ಮತ್ತೆ ತೊಡಗಿಸಿಕೊಳ್ಳಲು ಹಾಗೂ ಹೊಸಬರು ಈ ವೃತ್ತಿಗೆ ಬರುವಂತೆ ಪ್ರೇರೇಪಿಸಲು ಸಾಧ್ಯವಾಗಿದೆ. ಕೈಮಗ್ಗ ಬಟ್ಟೆಗಳನ್ನು ಖರೀದಿಸುವ ಮೂಲಕ ಇವರನ್ನು ಪ್ರೋತ್ಸಾಹಿಸುವಂತೆ ಅವರು ವಿನಂತಿಸಿದರು. ನನ್ನ ಜೀವನದ ಮಲ್ಪೆರೆಜ್ಜಿ ನನ್ನದಾಯ್ತು ನನ್ನ ಮಳೆ ಬಂದೆ ಕೊಡೋಣ ಇಲ್ಲದ ಕಂಬುದಲ್ಲ ಆಂಡೆಂಕ್ಲ ಆಡೆಗೆ ಮುಗಿಂಡು ಹಂಚೊಂಜಿ ಭಾವನೆ ಬರ್ಕೊಂಡು ಆಂಡ ದೇವಕಿ ಅಕ್ಕ ಆರ್ನ 8ನೇ ವರ್ಷದ ಒಂಜಿ ಬಾರಿ ಮಹತ್ವದ ಒಂದು ನಿರ್ಧಾರದ ತನಕ 15 ವರ್ಷ ತುಂಬು ಆರು ಗುಡ್ನ ನೇಕಾರಿಕೆ ಕುಲಕಸುಬುನು ಪಿರ ಮಲ್ಪರ ಮನಸ್ಸು ಮಲ್ತದ ನಮ್ಮ ತಾಳಿಪಾಡಿ ನೇಕಾರ ಸಂಘ ಬತ್ತ ಸೇರಿದ ಕೆಲಸ ಮಾಡ್ತಾರೆ ತೊಟ್ಟಿಗೆ ಕೊಂಚ ವಿಷಯ ಬರೋಡು 8ನೇ ವರ್ಷದ ಏರಾಂಡ ಅವಾರ್ಡ್ ಒಂಜಿ ಸಂಸ್ಥೆಟ್ ನಿಗಲು ಪೋತ ಕೆಲಸಕ್ಕೆ ಕೆಲಸ ತಿಕ್ಕೊಂಡು ನಮ್ಮ ನೇಕಾರ ಸಂಘ ಬೊಕ್ಕ ಐತಲ್ಲ ಐಲ್ಲ ನಮ್ಮ ನೆನಪುಂಡು ಅಗಲ ಅವರಿಗೆ ಅವಕಾಶ ಕೊಡ್ತಾರೆ ಅದು ಕೆಲಸ ಮಾಡ್ತಾರೆ ಆದ್ರೆ ಈ ನಿರ್ಧಾರಕ್ಕೆ ಕಾರಣದಾಯ್ತ ಅದನ್ನ ಹಿನ್ನೆಲೆ ಹೆಚ್ಚಿನ ತೋಂಡ ನಮ್ಮ ದೇವಕ್ಕಿಂತ ಅದನ್ನ 13ನೇ ವರ್ಷಕ್ಕೆ ನೇಕಾರಿಕೆ ಕೆಲಸ ಕಲ್ತು ಶುರು ಮಾಡ್ತೇವೆ ಮಲಬಾರ್ ಪಂಚೆ ಒಂಜಿ ತರದ ಪಂಚೆ ಉಂಟು ಕೇರಳ ಕಲ್ತಿನ ಅಂಚನೆ ಒಂದು ದಡಿ ವಾರೊಂದು ಮಾತು ಬೊಟ್ಟೆ ಬಾಳ್ತಿನ ಈ ಮಂಜಿನ ಸೀರೆ ಅಂಚ ಮಾತು ಪೇಟದ ಸೀರೆ ಅಂಚಿನ ಮಾತ ನೆಯ್ಯೊಂದಿತ್ತು ಆರ್ನ ಅಪ್ಪ ಅಮ್ಮನ ಪರಮೇಶ್ವರ ಶೆಟ್ಟಿಗಾರ್ ಬೊಕ್ಕ ಪದ್ಮಾವತಿ ಶೆಟ್ಟಿಗಾರ್ ಅದೆಲ್ಲ ನೇಕಾರರಾಗಿರ್ತಾರೆ ವಿಚಾರದ ಆರ್ನ ಇಲ್ಲಲು 17 ಜಾಸ್ತಿ ಮಗ್ಗಲಿರ್ತಾರೆ ಸುಮಾರು ಜನ ಕೆಲಸ ಮಾಡ್ಕೊಂಡಿರ್ತಾರೆ ಅಂಚಿನ ಇಲ್ಲಲು ಹುಟ್ಟು ಬೆಳೀತಿನವರು ದೇವಕಿ ಅಕ್ಕ ಒಕ್ಕಾರ ಮದ್ಮೆ ಆಯ್ತು ಕದಿಕೆಗೆ ಬಂದ ಶ್ರೀಧರ್ ಶೆಟ್ಟಿಗಾರ ಅವ್ರನ್ನ ಮದ್ಮೆ ಆಯ್ತು ಬಂದ ಶ್ರೀಧರ್ ಆಗ ನೇಕಾರಿರು ಅವ್ರೊಟ್ಟಿಗೆಲ್ಲ ಮಸ್ತ್ ವರ್ಷ ಕೆಲಸ ಮಾಡ್ಕೊಂಡಿದ್ದೆ ನೇಕಾರಿಗೆ ಪಡುಪಣಂಬೂರು ಹಳೆ ಅಂಗಡಿದ ಪಡುಪಣಂಬೂರು ಸೊಸೈಟಿನ ಸದಸ್ಯರಾದ ಕೆಲಸ ಮಾಡ್ಕೊಂಡಿದ್ದಾರೆ. ಸಮಾರಂಭದಲ್ಲಿ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ, ಕೊಡೆತ್ತೂರು ಸಚ್ಚಿದಾನಂದ ಉಡುಪ, ತುಳು ಪರಿಷತ್ ಅಧ್ಯಕ್ಷ ಶುಭೋದಯ ಆಳ್ವ ಶುಭ ಕೋರಿ ಮಾತನಾಡಿದರು. ಗುಡಿ ಕೈಗಾರಿಕೆ ನೇಕಾರಿಕೆದ ಅಭಿಮಾನ ಬೆಳೆದಿನ ಬಿನ್ನೆರೆ ಭಾರಿ ಸಂತೋಷ ಪಡು ನಮ್ಮ ಅಕ್ಕೆಗೆ ಇನಿ ಸನ್ಮಾನ ಆದೈಕ್ ಭಾರಿ ಹರರಾಯನೆ ನಮ್ಮ ಉಡುಪಿ ಸಾರಿದ ಬಗ್ಗೆ ಮಸ್ತ್ ಕೆಲಸ ಆವೊಂದುಂಡು ನೇಕಾರಿಕೆ ಬಗ್ಗೆ ಮಸ್ತ್ ಕೆಲಸ ಆವೊಂದುಂಡು ಇದಕ್ಕೆ ಮಾತೇನಾರ ಬೆಂಬಲ ಬೋಡು ಸಂಘ ಸಂಸ್ಥೆಲ್ಲ ಬೆಂಬಲ ಬೋಡು ಆ ಸಂಘ ಸಂಸ್ಥೆಲ್ಲ ಬೆಂಬಲ ಎತ್ತಿನ ಆಗಲು ಮಸ್ತ್ ದುಮ್ಮುಪಾಯರ ಸಾಧ್ಯ ಉಂಟು. ನಮ್ಮ ಈ ಪ್ರಾಚೀನ ಗುಡಿ ಕೈಗಾರಿಕೆ ನಮ್ಮ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಬುಧರು ಪಡೆಯುವ ಪಂಪಿನ ಸಂಗತಿ ಅಂಚಾದ ಈ ಮೊಗಲ ಈ ಕೆಲಸಗೂ ನಮ್ಮ ಎಡ್ಡೆಪ್ಪ ಬಯಕದ ನನನಾತ್ ಮೊಗಲು ಸಾಧನೆ ಮಲ್ಪಡೊಂದು ಎನ್ನ ಹಾರೈಕೆ ಈ ಅವಕಾಶ ಕೊಡಲಿಕ್ಕೆ ಸೊಲ್ಲೆ ನಮ್ಮ ಮತ್ತು ಪೇರುದು ಸನ್ಮಾನ ಮಾಡ್ತಾರೆ ನನ್ನ ಇಂಜಿನಿಯರಿಂಗ್ ಮತ್ತು ಈ ತುಳು ಸಾಹಿತ್ಯ ಅಕಾಡೆಮಿ ಮೂಲಕ ಮಲ್ಪೊಡ್ಬಟ್ಟು ಇಂದಿನ ಸಂದರ್ಭ ಮಾಧ್ಯಮ നടത്തുന്നുണ്ട്. ഈ ശ്രമ ജീവിയിലേക്ക് ನಮ್ಮ ದೇವಕಿ ಬೇರೆ ವಿಕಲಂಜನಕಲೆಯನ್ನು ಒಂದು ಗುರುತಿಸಿದೆ ಕರ್ನಾಟಕ ಸರ್ಕಾರದ ತುಳು ಸಾಹಿತ್ಯ ಪರಿಷತ್ ನೀನು ಮಲ್ಪನಿಂದ ಮಂಡ ಭಾರಿ ಪೆರ್ಮೆದ ವಿಚಾರ ಇಂಚನೆ ಮಾತೆಲ್ಲ ಇಂಚಿನ ಕಲೆಯನ್ನು ನಮ್ಮ ತುಳು ಬದುಕದಕ್ಕೆ ಏರು ಬೆಂತೇರು ಬೆನ್ನೇರು ಅಕಲೇನ ಸನ್ಮಾನ ಈ ರೀತಿ ಮಲ್ಪೋಡು ಪಂಡದು ಎನ್ನ ಒಂಜಿ ಕಳಿಕಳಿದ ವಿನಂತಿ ಅಂಜನೆ ಅಕಲೆಗೆ ಮಾತೇರಿಗಳ ಸಹಕಾರ ಕೊರಡು ಪಂಡದು ಎನ್ನ ಒಂಜಿ ವಿನಂತಿ. ಈ ವೇಳೆ ತಾಳಿಪಾಡಿ ನೇಕಾರರ ಸೇವಾ ಸಂಘದ ಅಧ್ಯಕ್ಷೆ ರುಕ್ಮಿಣಿ ಶೆಟ್ಟಿಗಾರ್, ನಿರ್ವಾಹಕ ನಿರ್ದೇಶಕ ಮಾಧವ ಶೆಟ್ಟಿಗಾರ್ ಉಪಸ್ಥಿತರಿದ್ದರು. ಕದಿಕೆ ಟ್ರಸ್ಟ್ನ ಕಾರ್ಯದರ್ಶಿ ಬಿಸಿ ಶೆಟ್ಟಿ ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿದರು. ಅಮಿತಾ ಅಶ್ವಿನ್ ಸನ್ಮಾನ ಪತ್ರ ವಾಚಿಸಿದರು.
ತುಳು ಅಕಾಡೆಮಿ ಸದಸ್ಯ ಸಂತೋಷ್ ಶೆಟ್ಟಿ ಹಿರಿಯಡ್ಕ ವಂದಿಸಿದರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.